ಬೆಂಗಳೂರು ಕಂಬಳ ನಮ್ಮ ಕಂಬಳ ಒಂದು ಖಾಲಿ ಕಂಬಳ ಮಾತ್ರ ಆಯ್ತೊತ್ತಿಗೆ ತುಳುನಾಡದ ಮಾತ ರೀತಿಯ ಸಂಸ್ಕೃತಿನ ತುಳುನಾಡದ ಒಂಜಿ ಆಚಾರ ವಿಚಾರನು ತೆರಿಪವನಂಚಿನ ಒಂಜಿ ಕೇಂದ್ರವಾದ ಅರಮನೆ ಮೈದಾನ ಒಂಜಿ ಇನಿತ್ತ ದಿನ ಕೋಡೆಲ ಇನಿತ್ತ ದಿನ ಆಯ್ತು ಒಂದುಲ್ಲ ಒಂಜಾತು ತುಳುತ ಜನಕುಲಾದಿಪಡು ಒಂಜಾತು ತುಳುತ್ತವೆ ಇಡೀ ಅರಮನೆ ಮೈದಾನ ತುಳುನಾಡದವೇ ಒಂಜಿ ಕೇಂದ್ರವಾದ ತುಳುನಾಡದವೇ ಪ್ರದೇಶವಾದ ಪರಿಣಮಿಸಿದನ ಆಯ್ತೊಟ್ಟಿಗೆ ಬಾರಿ ವಿಶೇಷವಾದ ತುಳುನಾಡದ ಕರಕುಶಲ ವಸ್ತುಗಳಾತಿಪ್ಪಡು ಸಾಂಪ್ರದಾಯಿಕ ವಸ್ತುಗಳಾತಿಪ್ಪು ನೆತ್ತ ಒಂಜಿ ವಸ್ತು ಪ್ರದರ್ಶನ ಮುಲ್ಪ ದೀತೇರು ಬಲೆ ತುಳ್ಕ ಈ ವಸ್ತು ಪ್ರದರ್ಶನದ ಬಳ ಇದಾದ ಮಾತ ಉಂಡು ಬೊಕ್ಕ ಮುಲ್ಪ ತುಯಿನಂಚಿನ ಜನಕ್ಕಳು ನೆತ್ತ ಬಗ್ಗೆ ದಾದ ಅಭಿಪ್ರಾಯ ಪಂಪೇರಿಕೆ ಅನ್ಕೋಬೇಕು. ತುಳುನಾಡು ಅಂದರೆ ಇದು ದೈವಾರಾಧನೆ ಮತ್ತು ನಾಗಾರಾಧನೆಗೆ ಸಂಬಂಧಿಸಿದಂಥ ವಿಶೇಷವಾದಂಥ ಪವಿತ್ರ ಪುಣ್ಯ ಭೂಮಿ ತುಳುನಾಡು. ಈ ತುಳುನಾಡಿನ ಒಂದು ದೈವಾರಾಧನೆಗೆ ಸಂಬಂಧಿಸಿದಂತಹ ಎಲ್ಲ ರೀತಿಯಾದಂತಹ ವಸ್ತುಗಳು ಏನು ನಾವು ಪೂಜಿಸ್ತೇವೆ ಆರಾಧಿಸ್ತೇವೆ ಅದಕ್ಕೆ ಸಂಬಂಧಿಸಿದಂಥ ಎಲ್ಲ ವಸ್ತುಗಳಾಗಿರ್ಬೋದು, ಮೊಗ ಆಗಿರ್ಬೋದು ಅಥವಾ ಕರ್ತಲೆ ಅಂತ ಏನು ಹೇಳ್ತೇವೆ ಅಥವಾ ಮಣಿ ಅಂತ ಹೇಳ್ತೇವೆ, ಇವೆಲ್ಲವನ್ನು ಕೂಡ ಇಲ್ಲಿ ನೋಡುವಂತಹ ಪರಿಸ್ಥಿತಿ. ಇದೆಲ್ಲವನ್ನು ಕೂಡ ಬೆಂಗಳೂರಿನ ಜನರು ಕೂಡ ವೀಕ್ಷಿಸುವಂತಹ ಒಂದು ಪರಿಸ್ಥಿತಿಯನ್ನು ಇಲ್ಲಿ ಅಥವಾ ಸನ್ನಿವೇಶವನ್ನು ನಿರ್ಮಾಣ ಮಾಡಿರುವಂಥದ್ದು ಬೆಂಗಳೂರು ಕಂಬಳ ನಮ್ಮ ಕಂಬಳದಲ್ಲಿ. ಇದು ಶ್ರೀದತ್ತ ವಸ್ತು ಪ್ರದರ್ಶನ ಮತ್ತು ಇತಿಹಾಸ ಸಂಶೋಧನಾ ಕೇಂದ್ರ ಅಂತ ಇದೆ. ಸೊ ಅವರು ವ್ಯವಸ್ಥೆಯನ್ನು ಮಾಡಿದ್ದಾರೆ ಇಲ್ಲಿ ಬೆಂಗಳೂರಿನ ಜನರಿಗೆ ಹಾಗೂ ಬೆಂಗಳೂರಿನ ಅಲ್ಲಿರುವಂತಹ ಪುತ್ತೂರು ಮತ್ತು ಕರಾವಳಿಯ ಭಾಗದವರಿಗೆ ಮತ್ತೊಮ್ಮೆ ತುಳುನಾಡಿನ ಅನೇಕ ಕರಕುಶಲ ವಸ್ತುಗಳಾಗಿರ್ಬೋದು, ಸಾಂಪ್ರದಾಯಿಕ ವಸ್ತುಗಳಾಗಿರ್ಬೋದು, ಇವೆಲ್ಲವನ್ನು ಮತ್ತೆ ನೆನಪಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಈ ಒಂದು ಅರಮನೆ ಮೈದಾನದಲ್ಲಿ ಈ ಒಂದು ವ್ಯವಸ್ಥೆಯನ್ನು ಏರ್ಪಡಿಸಿದ್ದಾರೆ. ಭಾಳಷ್ಟು ಮಂದಿ ಇದನ್ನು ನೋಡ್ತಾ ಇದ್ದಾರೆ, ವೀಕ್ಷಿಸ್ತಾ ಇದ್ದಾರೆ. ಈ ಕರಕುಶಲ ವಸ್ತುಗಳನ್ನು ಜನರು ವೀಕ್ಷಿಸಿದ್ದಾರೆ. ಅವರು ಏನು ಹೇಳ್ತಾರೆ ನೋಡೋಣ. ಸರ್ ನಮಸ್ತೆ. ನಮಸ್ತೆ. ಯಾವ ಊರು ನಿಮ್ಮದು? ನಮ್ಮದು ಕುಂದಾಪುರ. ಕುಂದಾಪುರ. ಇಲ್ಲಿ ಏನು ನೋಡಿದ್ದೀರಿ? ಈಗ ಅಲ್ಲಿ ಯಕ್ಷಗಾನ ಅಲ್ಲ, ಇದು ಕೀಲುಕುಣಿತ, ಚಂಡೆ ಹೊರಗಡೆ ಮತ್ತೆ ಎಲ್ಲ ಸ್ಟಾಲ್ ಎಲ್ಲ ಇಟ್ಟಿದ್ದಾರಲ್ಲ, ಅಲ್ಲೆಲ್ಲ ಹೋಗಿ ಬಂದದ್ದು. ಈಗ ಅದರ ನಂತರ ಈಚೆ ಬಂದದ್ದು. ಇಲ್ಲಿ ಏನು ನೋಡಿದ್ರಿ? ಇಲ್ಲೀಗ ಯಾವುದು ಕೋಲದ್ದು ವಸ್ತುಗಳು ಮತ್ತೆ ಹಳೆ ಕಾಲದ್ದೆಲ್ಲ ವಸ್ತುಗಳು ನೋಡಿತು, ಕಾಯಿನ್ಸು. ಅದೇ ನೆನಪಿಸ್ತದೆ ನಿಮಗೆ? ಏನು ನೆನಪಿಸ್ತದೆ ನೋಡುವಾಗ? ನಾವು ಸಹ ಅದೇ ಥರ ಮನೆತನದಿಂದ ಬಂದವರು. ಸೊ ಮನೇಲಿದ್ದ ವಸ್ತುಗಳೆಲ್ಲ ನೆನಪಾಗ್ತದೆ. ಸಣ್ಣದಿರ್ಬೇಕಾದ್ರೆ ಈ ಥರ ಮನೆ ಇತ್ತು, ಅಲ್ಲೆಲ್ಲ ಇದ್ದದ್ದು ವಸ್ತುಗಳೆಲ್ಲ ನೆನಪು ಬರ್ತದೆ. ಅಂದರೆ 2005-6 ಸಮಯದಲ್ಲಿ ಎಲ್ಲರ ಮನೆಯಲ್ಲೂ ಇರ್ತಿತ್ತು, ಅದ್ರದ್ದು ನೆನಪು ಬರ್ತದೆ. ಅಂದರೆ ನಿಮಗೆ ಊರಿಗೆ ಹೋದಾಗಲೂ ಕೂಡ ಇದನ್ನು ನೋಡ್ಲಿಕ್ಕೆ ಅವಕಾಶ ಸಿಗುವುದಿಲ್ಲ, ಬಟ್ ಬೆಂಗಳೂರಿನಲ್ಲಿ ಸಿಗ್ತಾ ಇದೆ ನಿಮಗೆ. ಹೌದು. ಊರಿಗೆ ಹೋದಾಗ ಇಲ್ಲಿ ಎಲ್ಲಿ ಸಿಗುತ್ತೆ? ಈ ವಸ್ತುಗಳೆಲ್ಲವೂ ಕೂಡ ಎಲ್ಲಿ ಒಂದು ಕಡೆ ಜೋಡಣೆ ಮಾಡಿಕೊಂಡಿರುವಂಥದ್ದು ಇಲ್ಲ. ಇಂಥದ್ದು ಏನಾದರೂ ಒಂದು ಕಾರ್ಯಕ್ರಮ ಆದರೆ ಮಾತ್ರ ನೋಡಲಿಕ್ಕೆ ಸಿಗ್ತದೆ. ಸತ್ಯ. ಬಟ್ ಬೆಂಗಳೂರಿನಲ್ಲಿ ಅವಕಾಶ ಆಗಿದೆ ನಿಮಗೆ ನೋಡಿ, ಖುಷಿ ಕೊಡ್ತಿದೆ. ಓಕೆ, ನಮಸ್ತೆ. ಹೇಗಿದೆ ಸರ್? ತುಂಬ ಚೆನ್ನಾಗಿದೆ. ಏನೆಲ್ಲ ನೋಡಿದ್ರಿ ಸರ್? ಇಲ್ಲಿ ಕಂಬಳ ನೋಡಿದ್ವಿ, ಆಮೇಲೆ ಇಲ್ಲಿ ಊರ ಕಡೆದು ಎಲ್ಲ ಆರ್ಟಿಫ್ಯಾಕ್ಟ್ಸ್ ಅಂತಾರಲ್ಲ ಹಳೆ ಕಾಲದ್ದು, ಅದು ನೋಡೋಕ್ಕೆ ಸಿಗೋದು ಒಂದು ಒಳ್ಳೆಯ ಅವಕಾಶ. ಅಂದರೆ ನಾವು ಊರ ಕಡೆ ಹೋಗೋದು ತುಂಬ ಕಮ್ಮಿ. ಸೊ ಅದೆಲ್ಲ ಬೆಂಗಳೂರಲ್ಲಿ ಈ ಥರ ಕಾರ್ಯಕ್ರಮಗಳು ಇನ್ನೂ ಜಾಸ್ತಿ ಮಾಡಬೇಕು. ಯಾಕಂದರೆ ಇಲ್ಲಿಯವರಿಗೆ ಅಲ್ಲಿಯ ಒಂದು ಎಕ್ಸ್ಪೀರಿಯನ್ಸು ಆಗುತ್ತೆ. ಸೊ ತುಂಬ ಒಳ್ಳೆಯ ಇನಿಷಿಯೇಟಿವ್ ತಗೊಂಡಿರೋದು. ಇಂಥದ್ದು ಇನ್ನೂ ಜಾಸ್ತಿ ಮಾಡಿದಷ್ಟು ಒಳ್ಳೆಯದು. ಸೊ ಚೆನ್ನಾಗಿರುತ್ತೆ. ನಿಮ್ಮ ಒರಿಜಿನ್? ನಮ್ಮದು ಇಲ್ಲಿ ಬ್ರಹ್ಮಾವರ, ಪುತ್ತೂರು ಸರ್. ಪುತ್ತೂರಾ? ಬೆಂಗಳೂರು ಕಂಬಳ ಭಾರಿ ಶೋಕ ಅದಂಡು, ಭಾರಿ ಶೋಕ ಅದಂಡು. ನಮ್ಮ ಊರು ತಗೋಯ್ತು, ಭಾರಿ ಶೋಕ ಅದಂಡು ಸರ್. ಭಾರಿ ಮಸ್ತ್ ಜನಕ್ಕೆ ಒಳ್ಳೆಯರು ಎಂಡಾ ಬಟ್ಟೆವು. ನಾವು ತುಂಬಾಗಲೆಂದು ಭಾರಿ ಹುಷಾರಾಡಿದ ಪ್ರಾರ್ಥನೆ. ಈ ತುಳುನಾಡಿನ ಸಂಸ್ಕೃತಿ ಈ ರಾಜಧಾನಿ ಬೆಂಗಳೂರಿಗೂ ತಲುಪಿನಂಚಿನ ಪೂರ್ವ ಜನಕಳಿಗಳ ಅತ್ಯಂತ ಒಂಜಿ ಅಕಳಿಗೆ ಅಭಿನಂದನೆಗಳು ಸರಿ ಸರ್. ಮುಲ್ಪ ಸರ್ ನಮ್ಮ ಪುಟ್ಟಗ ಇಪ್ಪಳೆ ಇಡ್ತು ತುಂಬುತ್ತವೆ ಪೂರ ಅಂಚ ದೇವತಾರಾಧನೆ ಇಪ್ಪು ಬುಕ್ ಕೆಲವೊಂದು ನಾಣ್ಯ ಸಂಗ್ರಹ ದುಂಬಿ ನಮ್ಮ ಅಮ್ಮಿರ ಅಜ್ಜನ ಆಯ್ತು ಅಂತ ಉಪಯೋಗ ಮಾಡ್ತಾ ಇರ್ತಾರೆ. ಅವು ಮಾತ್ರ ಮುಲ್ಪ ತೂರಾತಲ್ಲ ಊರಿಡ ತೂತಿದ್ಯ ಅವಳ ಮುಲ್ಪ ಪೇತ ಪೇತ ಜಾಗ ಇಡ್ತು ಸಂಗ್ರಹ ಮಾಡ್ತಿಪ್ಪು ಪೂರ ನಮ್ಮ ತೂಯೋ ಭಾರಿ ಸಂತೋಷ ಉಂಟು ಸರ್. ಹಾಗೆ ಅಬ್ದುಲ್ ಖಾದರ್ ಸರ್. ನಮಸ್ತೆ, ನಾನು ಕಾರ್ತಿಕ್, ಕಾಸರಗೋಡು ಮೂಲ ದೊಡ್ಡಬಳ್ಳಾಪುರ ಟಿಪ್ಪನೆ. ಮಸ್ತ್ ಖುಷಿ ಆವಂತುಂಡು ನಮ್ಮ ತುಳುನಾಡದ ಸಂಸ್ಕೃತಿ ಮತ್ತು ತೋಜಾವಂತುಲ್ಲೇರು. ಅವೇ ರೀತಿ ನಮ್ಮ ಊರುಟ ಆಪುನಂಚಿನ ಕಂಬಳ ನಮ್ಮ ಬೆಂಗಳೂಟ್ಲ ಮಾತ ತೋಜಾಯರು ಒಂಜಾ ಜನಕ್ಕೆ ಇಂಕಲೆ ಕಂಬಳ ಪೋಯರಾಯಿ ಜನ ಮೂಲ ತುಣಗ ಮಾತ ಪೊರ್ಲ ಖುಷಿ ಆವಂತುಂಡು. ಅವೇ ರೀತಿ ನಮ್ಮ ದುಂಬುತ ಪ್ರಾಚೀನ ಕಾಲದ ಇತ್ತನಂಚಿನ ಆಯ್ತಾ ವಸ್ತುಲಾತಿಪ್ಪು ಒಂದು ಪೂರ ತುಣ ಎಂಕೆಲ್ಲ ಇಲ್ಲೇಪನಗೆ ಅಜ್ಜಿಲಾಲ್ ಮಾತ ತೂತಿಪ್ಪ ಕೆಲವು ಆತೆ ಮೂಲ ಬತ್ತುಂಡ ಮಸ್ತ್ ಖುಷಿ ಆವಂತುಂಡು ಒಂದು ಪೂರ ವಸ್ತುಲು ಮತ್ತುಣಾಗ. ಅವೇ ರೀತಿ ಮಸ್ತ್ ಪೆರ್ಮೆಲ ಆವಂತುಂಡು. ಒಂಜಾತ್ ಜನ ಊರುಡ್ತು ಎರುಕ್ಲೇನ್ ಮತ್ತು 19 ನಮ್ಮ ಸಂಸ್ಕೃತಿನ ಈತ್ ಪೊರ್ಲ ತೋಜಾಣಾಗ ಅವೇ ನಮ್ಮ
ಕೋಟಿ ಚೆನ್ನೈನ ಎಂದುವಾತಿಪ್ಪು ಅವೇ ರೀತಿ ಕೆಲವೊಂದು ಜಾತ್ ಒಂಜೊಂಜಿ ಎಂಕಲ್ಲ ತುಳುನಾಡು ದಾದ ಮಾತ ಸಂಸ್ಕೃತಿ ಉಂಡು ಐನ್ ಮಾತು ತೋಜಾ ಅಂತುಲ್ಲೇರು ಅವೇ ರೀತಿ ವೇದಿಕೆ ಇಟ್ಲಾತೆ ಒಂಜಾತ್ ಪಿಲಿನಲಿಕೆ ಬುಕ್ಕ ಕಂಗಿಲು ಈ ರೀತಿ ಒಂಜಾತ್ ನಮ್ಮ ಸಂಸ್ಕೃತಿಯನ್ನು ಪಸರಿಸಾವಂತುಲ್ಲೇರು ಮಸ್ತ್ ಖುಷಿ ಆವಂತುಂಡು ಇಂಚಿನ ಕಾರ್ಯಕ್ರಮ ಎಡ್ಡೆ ಆವೋಡು ಅಂಚ ಮಾತಾಡಿ ಏನಿ ಬರ್ನಾಗನೆ ಮಾತೆಲ್ಲ ಕೇಳೊಂದಿಲ್ಲ ಎಂಕಲ್ಲ ಈ ಪೊರ್ತು ಬರೋಲ್ಲ ಒಂಜಾತೆನ್ನ ಶಾಲೆ ತಕ್ಕಲ್ಲ ಕಾಲೇಜ್ ತಕ್ಕಲ್ಲ ತಿಕ್ಕಿರಿ ಅವೇ ರೀತಿ ಯಾನು ಜೈತುಲ್ನಾಡು ಸಂಘಟನೆ ಟೋಲ್ಲೆ ಕಾಸರಗೋಡು ಟು ಉಪಾಧ್ಯಕ್ಷರಾತುಲ್ಲೆ ಅಂಚನೆ ಎಂಕಲ್ಲ ಸಂಘಟನೆ ಅಂತ ಮಸ್ತಾಗ ಪೊನೆ ಅಂತುಲ್ಲೇರು ಎಂಕಲ್ಲ ಕರೆ ಪೂಜೆ ಬರ್ತದೆ ಇಡಮುಟ್ಟಲ್ಲ ಎಂಕಲ್ಲ ಸೇರೋ ಅಂತುಲ್ಲ ಒಂಜಾತು ಬೇಲೆ ತಗ ಕಾರ್ಯಕ್ರಮ ಕೆಲವೊಂದು ಬರೆಯರ ಐಜಿ ಅಂಡ್ಲ ಇತ್ತೆ ಬರ್ತದೆ ಎಂಕಲ್ಲ ಮಸ್ತ್ ಖುಷಿ ಆವಂತುಂಡು ಅವೇ ರೀತಿ ನಮ್ಮ ತೆನಸಿನ ಒಂಜಾ ತೋಜಾ ಒಂದುಲ್ಲೇರು ನಮ್ಮ ತುಳುನಾಡ್ತ ತೆನಸಲೇನು ಮಸ್ತ್ ಪೆರ್ಮೆ ಆವಂತುಂಡು ಇಂಚಿತ್ತನ ನಮ್ಮ ತುಳುನಾಡಿನ ಹೈಲೈಟ್ ಮಲ್ಪುನ ಅಂಚಿನ ಇಂಚಿತ್ತನ ಲೇಸುಲು ನನಾತ್ ಬರೋಡು ಪನ್ಪುನ ಎಂಕಲ ಹಾರೈಕೆ ಇನ್ನು ಅವು ಎಂಕಲ ಅಲ್ಪ ನಾನ್ ವೆಜ್ ಐಟಮ್ ಬತ್ತಂಡ ನಮ್ಮ ಪುಳಿ ಮುಂಚೆ ಆತಿಪು ಚಿಕನ್ ಸುಕ್ಕ ಅವೇ ರೀತಿ ಕೆಲವೊಂದು ತೆನಸುಲು ದೋಸೆ ಪುಂಡಿ ಇಂಚಿನ ಮತ್ತು ತೆನಸು ನಮಗೆ ತಿನ್ನಿಯರು ತಿಕ್ಕುಜಿ ಕೆಲವೊಂದು ಜಾತ ಕುಡ್ಲದ ಹೋಟೆಲ್ಲು ಉಂಡು ನಮ್ಮ ಬೆಂಗಳೂರು ಆಂಡ ನಮ್ಮ ಇಂಚಿತ್ತನ ಇಟ್ಟು ತುಣ್ಣಗ ನಮಗೆ ಬೇತೆ ಬೇತೆ ಆಯ್ತಾ ರುಚಿ ನಮಗೆ ಆಯ್ನಾತ್ ನಮಗೆ ತಿನ್ನಿಯರು ತಿಕ್ಕು ನಾವು ಮಸ್ತ್ ಖುಷಿ ಹಾಕೊಂಡು ಅವೇ ರೀತಿ ನಮ್ಮ ಊರುಟೆ ಆ ರೀತಿ ಕಂಬಳಟ್ಟು ಎರುಕಲೇನು ತಗೊಂದಿಲ್ಲ ಅವೇ ರೀತಿ ಮೂಲ ಎಡ್ಡೆ ಹೊರ್ಲಟ್ಟು ತಗೊಂಡು ಅವಲ ಮಸ್ತ್ ಪೆರ್ಮೇನೆ ಅವೇ ರೀತಿ ಹೆಡ್ ಅರೇಂಜ್ಮೆಂಟ್ ಮಾತ ಕಂಬಳ ಸಮಿತಿ ತಗಲ ಒಡಲವ್ರ ಮೇತ ಸೊಲ್ಮೇಲು ಜೈತುಲ್ನಾಡು ಹೆಸರು ಹೇಳಿ ನಮ್ಮದು ಉಮೇಶ್ ಎಲ್ಲಿ ಪುತ್ತೂರು ಹೇಳಿ ಸುಳ್ಯ ಹೇಳು ಹಾಯ್ ಬೆಂಗಳೂರು ಕಂಬಳ ಹೇಳಿ ಹಾಯ್ ಬೆಂಗಳೂರು ಹೇಳು ಹಾಯ್ ಚೆನ್ನಾಗಿದೆ ಕಂಬಳ ನಾವು ಸುಳ್ಯದವರು ಆ್ಯಕ್ಚುಲಿ ಸುಳ್ಯದಲ್ಲಿ ನೋಡಿಲ್ಲ ಕಂಬಳ ಇಷ್ಟವರೆಗೆ ಅಂದರೆ ನಾನು ಹೋಗಿಲ್ಲ ಅಷ್ಟೇ ಬೆಂಗಳೂರಲ್ಲಿ ಇದೆಲ್ಲ ನೋಡಿಲ್ಲ ಸುಳ್ಯದಲ್ಲಿ ಕಂಬಳ ಆಗೋದಿಲ್ಲ ಹೌದು ಆದರೆ ಹೋಗಿಲ್ಲ ಸುಳ್ಯದಲ್ಲಿದ್ದು ಪುತ್ತೂರಲ್ಲಿ ಹೋಗಿಲ್ಲ ನೋಡಲಿಕ್ಕೆ ಬೆಂಗಳೂರಲ್ಲಿ ಬಂದು ನೋಡಿ ಹಾಂ ಹೌದು ತುಂಬ ಖುಷಿ ಆಗ್ತಾ ಇದೆ ಚೆನ್ನಾಗಿದೆ ಬೆಳಗ್ಗೆನೇ ಒಂದು 8 ಗಂಟೆಗೆ ಬಂದಿದ್ದೀವಿ ನೋಡಿ ಆಯಿತು ಈಗ ಹೊರಡ್ತಾ ಇದ್ವಿ ಧನ್ಯವಾದ ಸರ್ ಬೆಂಗಳೂರಿಂದನೇ. ಬೆಂಗಳೂರು ಓಕೆ ಇಲ್ಲಿ ಏನು ಕಂಬಳ ನೋಡಿ ಕಂಬಳ ನೋಡೋದಕ್ಕೆ ಬಂದೆ. ಕಂಬಳ ಭಾಳ ವರ್ಷದಿಂದ ನೋಡಬೇಕು ಅಂತ ಇದ್ವಿ, ಹಾಗಾಗಿ ಇಲ್ಲಿಗೆ ಬಂದಿದ್ವಿ ನೋಡೋದಕ್ಕೆ. ಇದಕ್ಕೆ ಮೊದಲು ನೋಡಿದ್ದೀರಾ? ಇದಕ್ಕೆ ಮೊದಲು ಇಲ್ಲ, ನಾವು ನೋಡಿಲ್ಲ, ಯಾವುದೋ ಸಿನಿಮಾಗಳಲ್ಲಿ ನೋಡಿದ್ವಿ ಅಷ್ಟೇ. ಭಾಳ ಚೆನ್ನಾಗಿದೆ. ನಾವು ಆ ಟ್ರ್ಯಾಕಲ್ಲಿ ಓಡಬೇಕು ಅಂತ ಖುಷಿ ನಮಗೆ, ನೀರಿನಲ್ಲಿ ಓಡಬೇಕು ಅಂತ. ಅದಕ್ಕೆಲ್ಲ ಅವಕಾಶ ಇಲ್ಲಲ್ಲ ಜನಗಳಿಗೆ. ಈಗ ಮೊದಲು ಸಾರಿ ಬೆಂಗಳೂರಲ್ಲಿ ಮಾಡ್ತಿರೋದು, ನಮಗೆಲ್ಲ ಖುಷಿ ಇದೆ. ಇದನ್ನು ವರ್ಷಕ್ಕೆ ಇಲ್ಲ 3 ವರ್ಷಕ್ಕೆ ಒಂದ್ಸರಿ ಮಾಡಿದ್ರೆ ಒಳ್ಳೆಯದು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.